ಬಾಣಿ ಕೋಡ್ರೆಸ್ ಸೊ ಐತೆ ರೆಡಿ ಅದ ಅಂದ್ರೆ ಐತೆ ದೇವರನ್ನ ಪೆಟ್ಟಿಗೆ ಚೌಕಿ ಪೋಂಗರೆ ತೋಜೋಡಿ ಕಾಲ್ ಬರ್ತದೆ ಐತರ ಬರಪ್ಪ ಪೋಡು ಅಡೆ ಪೋದು ವೀಡಿಯೋ ಬಲ್ಲಿ ಬಲ್ಲಿ ಗೈಸ್ ಬಲ್ಲಿ 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 ಪೆಪ್ಪಿ ಬರೋದಿಲ್ಲಿ ಬೇರೆ ಇತ್ತು ತಿಕ್ಕು ಬರ್ಬೇಕ ತಿಕ್ಕು ಜರ್ ಪಾತಲ್ಲಿ ಪಾತಲ್ಲಿ ಚುಂದರಲ್ಲೇ ಮುಲ್ಲ ಓನು ಪಂಪಿ ನೀರು ಆಟ ತೋಡು ಸೊ ಯಾನಿ ಇಂಚು ರೆಡಿ ನಾನಿದೆ ಎರಡು ಮಾತಿದ್ದು ನಾನಿದ್ದೇನೆ ಅಪ್ಪ ಇರು ಬಲ್ಲೆ ಒಯ್ತಲೆ ಕಡೆ ಪರಕ್ಕೆ ಬಂತೀನಿ ಆಟಕ್ಕೆ ಯಾನು ಹೆಂಗೆ ಕೊಂಚ ಬಾಲ್ಯಾರ ಪರಕ್ಕೆ ಬಂತೀನಿ ಹಿಂಗೆ ಕೊಂಚ ಪೊಣ್ಣು ಬಾಲ್ಯ ಅವಡು ಕಟ್ಟಿಲ್ಲ ಅಮ್ಮ ಇದಕ್ಕೆ ಕೊಂಚ ಆಟ ಗೊಬ್ಬವೇ ಒಂದು ಪಂತೆ ಇನಿ ಎತ್ತು ನಿಂಗೆ 26 ಫೆಬ್ರವರಿ 2026 ಗುರುವಾರ ರಾಘವೇಂದ್ರನ ದಿನ ನನ್ನ ಗುರುದೇವರನ ಆನೆಯ ಟಿಕ್ಕ ಓಂ ವೆಂಕಟನಾಥಾಯ ಹೇ ಧೀಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಅಪ್ಪದಲ್ಲ ಪಂಪಾರೆ ಇಜ್ಜಿಗೆ ಪುರ್ಲು ಡಾವಡು ಆಟ ಅಮ್ಮನ ಕೃಪೆ ಕಟ್ಟಿಲ್ಲ ಅಮ್ಮನ ಬೆತ್ತಿತ್ತು ಪಾಡೆ ನಾನೈತೆ ಅಲ್ಲೇ ಪಿರೋಡು ಚೌಕಿ ತೋಜಿನ ಒಲಿತ ಆಟ ರಂಗಸರದ ಮಕ್ಕಳು ಗೊಬ್ಬವನು ಆಟ ಇನಿ ಪರಕೆದ್ದ ಒಂದು ಅಪ್ಪೆ ಒಂದು ಮಗಲು ಎನ್ನ ಕಿನ್ಯಾವಳುಲ್ಲಿ ಎನ್ನ ಮಗ್ಗೆ ಅಪ್ಪು ಇರ್ದಾದ ತಿತ್ತು ಕುಲ್ವಾರ ಪಜಬಾರ್ದು ಚೆರಡು ಕುಲು ಜರ ಇಜ್ಜಿಗೆ ಅಣ್ಣನೊಟ್ಟಿಗೆ ಪೋಲೆ ಅವಳು ಚಾರ್ ಮುರಿ ಅನ್ಪಾರ ಗಜಮುಖದ ಬಗೆ ಗಣಪಗೆ ನಿಮ್ಮದಾದಂತಹ ವೀರೋಚಿತವಾದಂತಹ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವು ಕದನ ಕಲಿಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೂ ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ? ನಿಮ್ಮ ಮೇಲೆ ಸಂಶಯವಿದ್ದು ನಾನು ಕೇಳಿದ್ದಲ್ಲ. ನಿಮ್ಮದಾದಂತಹ ಪರಾಕ್ರಮವೇನು, ನಿಮ್ಮದಾದಂತಹ ಶಕ್ತಿ ಸಾಮರ್ಥ್ಯ ಏನು ಎನ್ನುವ ಹಾಗೆ. ಅವರನ್ನೇ ಕುಳಿತಿದ್ದಾರೆ ಎನ್ನುವುದಾದರೆ
ಎಳನೀರ ಅತಿ ಭಕ್ತಿ ಭಾವದಿ ಅಭಿಷೇಕವೇ ಸಗಿ ಈ ಅಥವಾ ನಲ್ಲಿ ತೀರ್ಥಂಬರಿಗೆ ಹೆಸರನ್ನು ಪಡೆಯಲಿದೆ. ಇನ್ನಕ್ಕಾದರೂ ನಂದನಿಗೆ ಆಡಿದ ಮಾತಿನಂತೆ ಅವಳ ಗಡಿ ಪ್ರದೇಶದಲ್ಲಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುವಳು ನಾನು. ಹಾಗಾಗಿ ಆ ಕ್ಷೇತ್ರವನ್ನು ಕಟೀಲು ಅಥವಾ ಕಟೀಲೆಂಬುದಿಗೆ ಹೆಸರನ್ನು ಪಡೆಯಲಿದೆ. ತಾಯೇ, ಇನ್ನು ಮುಂದಕ್ಕೆ ನೀನು ಹಚ್ಚಿಸುವಂತ, ಭಜಿಸುವಂತ, ಪೂಜಿಸುವಂತ ಭವೇಗಮ್ಮ ರಾಬಲಮನಿ ನಾರಿಕೇಳ ಸುಧೆಯಿಂದ ಸಂಭಾವಿಸುವವನಾದ ಅವಾತಮಾಗ ಶುದ್ಧದ ಪೌರ್ಣಮಿಯ ದಿನದಿ ಜೀವನಾಲಿನೊಳಿರುತ್ತವನ ಭ್ರಮರಾಂಬಿಕೆಯಾಗಿ ಆಟ ಮುಗಿಂದು ಪುರ ಪೋಂದಿಲ್ಲ ಇರುತ್ತೆ ಎಲ್ಲಡೆ ಪೊಯ್ ನಮ್ಮಲ್ಲ ಒಳ್ಳೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಆಟದ ಗಾಡಿಲ ಪೋಂದುಂಡು